ಇವರು ತಿನ್ನದೇ ಇರುವಂತಹ ಪ್ರಾಣಿಗಳೇ ಇಲ್ಲ, ಇವರು ಮಾಡದೇ ಇರುವಂತಹ ಕೆಲಸಗಳೇ ಇಲ್ಲ. ಇಲ್ಲಿ ಫೇಸ್ಬುಕ್, ವಾಟ್ಸಪ್, ಗೂಗಲ್ಲು, ಇನ್ಸ್ಟಾಗ್ರಾಮ್ ಎಲ್ಲ ಬ್ಯಾನ್ ಆಗಿ ಹೋಗಿದೆ. ಕರೋನಾದಂತಹ ವೈರಸ್ ಅನ್ನ ಜಗತ್ತಿಗೆ ಪರಿಚಯ ಮಾಡಿದ್ದೇ ಈ ದೇಶ. ಈಗ ನಿಮಗೆ ಕನ್ಫರ್ಮ್ ಆಗಿ ಹೋಗಿರಬೇಕು, ಇದು ಯಾವ ದೇಶ ಅಂತ. ಹೌದು ಕಣ್ರಿ, ಅದುವೇ ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ದೇಶ ಚೈನಾ. ಇದನ್ನ ಡ್ರ್ಯಾಗನ್ ದೇಶ ಅಂತ ಕೂಡ ಕರೆಯುತ್ತಾರೆ. ಈ ದೇಶದ ಬಗ್ಗೆ ಹಲವಾರು ಜನರಿಗೆ ಹಲವಾರು ಕುತೂಹಲಗಳು ಇದ್ದೇ ಇರುತ್ತವೆ. ಬನ್ನಿ, ಇಂತಹ ಕೆಲವೊಂದು ನಿಗೂಢ ರಹಸ್ಯವನ್ನ ಈ ದೇಶದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ರಿಪಬ್ಲಿಕ್ ಆಫ್ ಚೈನಾ ಇದು ವಿಶ್ವದ 3ನೇ ಅತಿ ದೊಡ್ಡ ದೇಶವಾಗಿದೆ. ರಷ್ಯಾ ಹಾಗೂ ಕೆನಡಾ ನಂತರ ವಿಸ್ತೀರ್ಣದಲ್ಲಿ ಇದು 3ನೇ ಅತಿ ದೊಡ್ಡ ದೇಶ ಅಷ್ಟೇ ಅಲ್ಲದೆ ಹಿಂದೊಮ್ಮೆ ಇದು ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶವಾಗಿತ್ತು. 2023ರಲ್ಲಿ ಭಾರತ ಚೈನಾವನ್ನ ಹಿಂದಿಕ್ಕಿ ಮೊದಲನೇ ಸ್ಥಾನವನ್ನ ತನ್ನದಾಗಿಸಿಕೊಂಡಿದೆ. ಅಂದ್ರೆ ಇಡೀ ವಿಶ್ವದಲ್ಲಿ ಪ್ರತಿ 5 ಜನರಲ್ಲಿ ಒಬ್ಬ ಚೈನೀಸ್ ವ್ಯಕ್ತಿ ಇದ್ದೇ ಇರುತ್ತಾನೆ ಎಂದರ್ಥ. ಚೈನಾ ವಿಶ್ವದಲ್ಲಿ ಅತಿ ಹೆಚ್ಚು ದೇಶಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಇದು ಸುಮಾರು 14 ದೇಶಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ಚೈನಾ ಅಂದ್ರೆ ನಮಗೆ ಮೊದಲಿಗೆ ನೆನಪಿಗೆ ಬರುವುದು ಸದ್ಯಕ್ಕೆ ಕೊರೋನಾ ವೈರಸ್. ಹೌದು, ಚೈನಾ ದೇಶದ ವುಹಾನ್ ನಗರದಿಂದ ಪ್ರಾರಂಭವಾದ ಈ ಕೊರೋನಾ ವೈರಸ್ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿತ್ತು. ಈ ಒಂದು ವೈರಸ್ ನಿಂದಲೇ ವಿಶ್ವಾದ್ಯಂತ ಸುಮಾರು 2 ವರ್ಷಗಳ ಕಾಲ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಅಷ್ಟೇ ಅಲ್ಲದೆ ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನ ಕೂಡ ಕಳೆದುಕೊಂಡಿದ್ದರು. ಲಾಕ್ ಡೌನ್ ಅನ್ನೋ ಒಂದು ಪದ ಹುಟ್ಟಿದ್ದೇ ಈ ಚೈನಾ ದೇಶದ ಸಲುವಾಗಿ. ಇದಕ್ಕೆ ಮೂಲ ಕಾರಣ ಚೈನಾ ದೇಶದಲ್ಲಿ ಜನರು ತಿನ್ನುವಂತಹ ಆಹಾರ. ಮಾಹಿತಿಯ ಪ್ರಕಾರ ಈ ಭೂಮಿಯ ಮೇಲೆ ಜೀವಂತ ಇರುವಂತಹ ಯಾವುದೇ ಒಂದು ಪ್ರಾಣಿಯನ್ನು ಕೂಡ ಅವರು ಬಿಟ್ಟಿಲ್ಲ ಅನ್ನುವ ಮಾತು ಕೇಳಿ ಬರುತ್ತದೆ. ಇವರು ಸಿಕ್ಕ ಪ್ರಾಣಿಗಳನ್ನ, ಪಕ್ಷಿಗಳನ್ನ ತಿನ್ನುತ್ತಾರೆ ಅನ್ನುವ ನಂಬಿಕೆ ಹಲವಾರು ಜನರಲ್ಲಿದೆ. ಚೈನಾದ ಶಾಪಿಂಗ್ ಮಾಲ್ಗಳಲ್ಲಿ ವಿಚಿತ್ರ ಪ್ರಾಣಿಗಳನ್ನ ಮಾರಾಟ ಮಾಡಲಾಗುತ್ತದೆ. ಭಾರತದಲ್ಲಿ ಯಾವ ರೀತಿ ಚಿಕನ್ನು, ಮಟನ್ನು, ಫಿಶ್ ಮಾಲ್ಗಳಲ್ಲಿ ಮಾರಾಟವಾಗುತ್ತವೆಯೋ ಅದೇ ರೀತಿ ಚೈನಾದಲ್ಲಿ ಬಾವಲಿಗಳನ್ನ, ಶಾರ್ಕ್ಗಳನ್ನ, ಜಿರಳೆಗಳನ್ನ, ಏಡಿಗಳನ್ನ, ಅಷ್ಟೇ ಅಲ್ಲದೆ ಹಲವಾರು ರೀತಿಯ ಹಾವುಗಳನ್ನ ಕೂಡ ಇಲ್ಲಿ ತಿನ್ನುವುದಕ್ಕಾಗಿ ಮಾರಾಟ ಮಾಡುತ್ತಾರೆ. ಚೈನಾ ಜನರು ವಿಚಿತ್ರ ಪ್ರಾಣಿಗಳ ಮಾಂಸವನ್ನ ತಿನ್ನುವುದರಲ್ಲಿ ಎತ್ತಿದ ಕೈ ಅಂತಾನೆ ಹೇಳಬಹುದು. ಚೈನಾದ ಜನರು ಬಹಳ ಉತ್ಸಾಹದಿಂದ ತಿನ್ನುವ ಬಾವಲಿ ಮಾಂಸದಿಂದಲೇ ಕರೋನಾ ಹರಡಲು ಕಾರಣ ಎಂಬ ಮಾತು ಕೂಡ ಕೇಳಿಬರುತ್ತದೆ. ಅತ್ಯಂತ ಆಶ್ಚರ್ಯಕರ ಸಂಗತಿ ಏನಂದ್ರೆ ಕೊರೋನಾ ನಂತರವೂ ಅಂತಹ ಪ್ರಾಣಿಗಳನ್ನ ಇಲ್ಲಿ ತಿನ್ನಲು ಜನ ಹಿಂಜರಿಯುವುದಿಲ್ಲ. ಇದು ನಿಜ ಕೂಡ. ಆದರೆ ಎಲ್ಲ ಚೈನಾ ದೇಶದ ನಾಗರಿಕರು ಈ ರೀತಿ ಇಲ್ಲ. ಕೇವಲ ಕೆಲವೊಂದು ಪ್ರಾಂತ್ಯಗಳಲ್ಲಿ ಕೆಲವೊಂದು ಗುಂಪು ಹಾಗೂ ಕೆಲವೊಂದು ಎಥ್ನಿಕ್ ಕಮ್ಯುನಿಟಿಯಲ್ಲಿ ಈ ಎಲ್ಲಾ ರೀತಿಯ ಆಹಾರವನ್ನ ಇಲ್ಲಿ ಸೇವಿಸುತ್ತಾರೆ. ಇದಕ್ಕಾಗಿಯೇ ಚೈನಾ ದೇಶಕ್ಕೆ ಒಂದು ರೀತಿಯ ಕಳಂಕ ಅನ್ನುತ್ತಾರೆ ಅಲ್ಲಿನ ಕೆಲವು ಸ್ಥಳೀಯರು. ಆದರೆ ಸ್ವಾಭಾವಿಕವಾಗಿ ಚೈನಾ ದೇಶದಲ್ಲಿ ಹೇಗೆ ಭಾರತದಲ್ಲಿ ಅನ್ನ, ಚಪಾತಿ, ರೊಟ್ಟಿ, ಪಲ್ಯ ತಿನ್ನುತ್ತೇವೋ ಅದೇ ರೀತಿ ಅಲ್ಲಿ ಕೂಡ ಹೆಚ್ಚಾಗಿ ನ್ಯೂಡಲ್ಸ್ ಗಳನ್ನ ಸೇವಿಸುತ್ತಾರೆ ಮತ್ತು ಸ್ಟಿಕ್ಕಿ ರೈಸ್ ಅಂದ್ರೆ ಜಿಗುಟಾದಂತಹ ಅಂಟು ಆಗುವಂತಹ ಅಕ್ಕಿಯನ್ನ ತಮ್ಮ ಊಟದಲ್ಲಿ ಸ್ವೀಕರಿಸುತ್ತಾರೆ. ಚೈನಾ ಈ ಭೂಮಿಯ ಮೇಲೆ ಅತ್ಯಂತ ಪುರಾತನ ನಾಗರಿಕತೆ. ಹೌದು, ಇದು ಸುಮಾರು 6000 ವರ್ಷಗಳ ಇತಿಹಾಸವನ್ನ ಕೂಡ ಹೊಂದಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ಹೂಗಳನ್ನು ಮಾರಾಟ ಮಾಡುವ ದೇಶ ಚೈನಾವಾಗಿದೆ. ಇಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಪ್ರಭೇದಗಳು ಹೂವಿನಲ್ಲಿ ನೀವು ಕಾಣಬಹುದಾಗಿದೆ. ಚೈನಾದಲ್ಲಿ ಮೃತದೇಹಗಳನ್ನ ಕಳ್ಳತನ ಮಾಡಲಾಗುತ್ತದೆ. ಸತ್ತವರನ್ನ ಮದುವೆಯಾಗುವ ಸಂಪ್ರದಾಯದಿಂದಾಗಿ ಇಲ್ಲಿ ಶವಗಳನ್ನ ಕಳುವು ಮಾಡಲಾಗುತ್ತದೆ. ಇದಕ್ಕೆ ಬ್ಲಾಕ್ ಮಾರ್ಕೆಟ್ ಕೂಡ ಇದೆ. ವಿಚಿತ್ರ ಏನಂದ್ರೆ ಒಂದು ನಂಬಿಕೆಯ ಪ್ರಕಾರ ಯಾರು ಸತ್ತ ವ್ಯಕ್ತಿಗಳನ್ನ ಮದುವೆ ಆಗುತ್ತಾರೋ ಅವರು ಇನ್ನೂ ಹೆಚ್ಚಾಗಿ ಬದುಕುತ್ತಾರೆ ಅನ್ನೋ ಒಂದು ವಿಚಿತ್ರ ನಂಬಿಕೆ ಇದೆ. ಚೈನಾದಲ್ಲಿ ಜಿರಳೆಗಳನ್ನ ಬೆಳೆಸಲಾಗುತ್ತದೆ. ಇದನ್ನು ಇಲ್ಲಿ ಔಷಧಿಯ ರೂಪದಲ್ಲೂ ಕೂಡ ಬಳಸಲಾಗುತ್ತದೆ. ಜಿರಳೆ ಭಾರತದಲ್ಲಿ ಕೊಳೆಗೆ ಕಾರಣವೆಂದು ಪರಿಗಣಿಸಿದರೆ, ಆದರೆ ಇದನ್ನ ಚೈನಾದಲ್ಲಿ ಬೆಳೆಸಲಾಗುತ್ತದೆ ಹಾಗೂ ಬಳಸಲಾಗುತ್ತದೆ ಹಾಗೂ ಹಲವಾರು ಕಡೆ ಇದರ ಉಪ್ಪಿನಕಾಯಿಯನ್ನು ಕೂಡ ಮಾಡಿ ತಮ್ಮ ಊಟದಲ್ಲಿ ಸೇವನೆಯನ್ನು ಕೂಡ ಮಾಡುತ್ತಾರೆ. ಚೈನಾ ಹಲವಾರು ಅನ್ವೇಷಣೆಗಳಲ್ಲೂ ಕೂಡ ಮುಂಚೂಣಿಯಲ್ಲಿದೆ. ನೀವು ಬಳಸುವ ಕಾಗದ ಅಂದ್ರೆ ಪೇಪರ್ ಮೊಟ್ಟ ಮೊದಲ ಬಾರಿಗೆ ಕಂಡು ಹಿಡಿದಿದ್ದೇ ಈ ಚೈನಾ ದೇಶದಲ್ಲಿ. ಅಷ್ಟೇ ಅಲ್ಲದೆ ಪ್ರಿಂಟಿಂಗ್ ಪ್ರೆಸ್, ಗನ್ ಪೌಡರ್, ದಿಕ್ಸೂಚಿಯನ್ನು ಕೂಡ ಚೈನಾ ದೇಶದಲ್ಲಿ ಕಂಡು ಹಿಡಿಯಲಾಗಿದೆ. ಭಾರತದಲ್ಲಿ ಕಬಡ್ಡಿ ಹೇಗೆ ರಾಷ್ಟ್ರೀಯ ಕ್ರೀಡೆಯೋ ಅದೇ ರೀತಿ ಚೈನಾದಲ್ಲೂ ಕೂಡ ಪಿಂಗ್ ಪಾಂಗ್ ಅಂದ್ರೆ ಟೇಬಲ್ ಟೆನ್ನಿಸ್ ಒಂದು ರಾಷ್ಟ್ರೀಯ ಕ್ರೀಡೆಯಾಗಿದೆ. ಸಾವಿರಾರು ವರ್ಷಗಳ ಹಿಂದೆ ಐಸ್ ಕ್ರೀಮ್ ಅನ್ನ ಕಂಡು ಹಿಡಿದಿದ್ದು ಇದೇ ಚೈನಾ ದೇಶದಲ್ಲಿ. ಹಾಲು ಮತ್ತು ಅನ್ನವನ್ನ ಹೆಪ್ಪುಗೂಡಿಸಿ ಐಸ್ ಕ್ರೀಮ್ ಅನ್ನ ಇಲ್ಲಿ ತಯಾರಿಸುತ್ತಿದ್ದರು.
ನಿಮಗೆಲ್ಲ ಗೊತ್ತಿರುವ ಹಾಗೆ ಜಿಗುಟಾದ ಅನ್ನವನ್ನ ಅತಿ ಹೆಚ್ಚು ಬೆಳೆಯುವುದು ಇದೇ ಚೈನಾ ದೇಶದಲ್ಲಿ, ಹಾಗೂ ಇದನ್ನೇ ಹೆಚ್ಚಾಗಿ ಇಲ್ಲಿಯ ಜನರು ತಮ್ಮ ಊಟದ ಪದ್ಧತಿಯಲ್ಲೂ ಕೂಡ ಬಳಸುತ್ತಾರೆ. ಮೇಲಾಗಿ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿರುವ ದ ಗ್ರೇಟ್ ವಾಲ್ ಆಫ್ ಚೈನಾ ಕೂಡ ಕಟ್ಟಿರೋದು ಈ ಜಿಗುಟಾದ ಅನ್ನದಿಂದಲೇ. ಇಲ್ಲಿ ಸಿಮೆಂಟ್ ಅಥವಾ ಸುಣ್ಣವನ್ನ ಬಳಸದೆ ಈ ಜಿಗುಟಾದ ಅನ್ನವನ್ನ ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲನ್ನ ಲೇಪಿಸುವಾಗ ಬಳಸಿ ಈ ದೊಡ್ಡದಾದಂತಹ ಗೋಡೆಯನ್ನ ಇಲ್ಲಿ ಕಟ್ಟಲಾಗಿತ್ತು. ದ ಗ್ರೇಟ್ ವಾಲ್ ಆಫ್ ಚೈನಾ 21,196 ಕಿಲೋಮೀಟರ್ ಉದ್ದದ ಗೋಡೆಯನ್ನ ಚೈನಾ ದೇಶ ಸಾವಿರಾರು ವರ್ಷಗಳ ಹಿಂದೆ ಕಟ್ಟಲಾಗಿತ್ತು. ಇದನ್ನು ಕಟ್ಟಲು ಮುಖ್ಯ ಕಾರಣ ಪರಕೀಯರ ಆಕ್ರಮಣದಿಂದ ಚೈನಾ ದೇಶವನ್ನ ಬಚಾವ್ ಮಾಡಲು ಎಂದು ಹೇಳಲಾಗುತ್ತದೆ. ನೀವು ಊಟವನ್ನ ಹೆಚ್ಚಾಗಿ ಕೈಯಿಂದನೇ ಮಾಡುತ್ತೇವೆ ಅಥವಾ ಕೆಲವರು ಸ್ಪೂನ್ಗಳನ್ನು ಕೂಡ ಬಳಸುತ್ತಾರೆ. ಆದರೆ ಚೈನಾ ದೇಶದಲ್ಲಿ ಪ್ರತಿಯೊಂದು ಆಹಾರವನ್ನ ಅವರು ಚಾಪ್ಸ್ಟಿಕ್ ಅನ್ನ ಬಳಸಿಯೇ ಆಹಾರವನ್ನ ಸೇವಿಸುತ್ತಾರೆ. ಅಚ್ಚರಿಯ ವಿಷಯವೇನೆಂದರೆ ಚೈನಾ ದೇಶದಲ್ಲಿ 400 ಕೋಟಿಗಿಂತಲೂ ಹೆಚ್ಚು ಚಾಪ್ಸ್ಟಿಕ್ಗಳು ಪ್ರತಿ ವರ್ಷ ಬಳಕೆಯಾಗುತ್ತವೆ. ಇದಕ್ಕಾಗಿ 200 ಕೋಟಿ ಮರಗಳನ್ನ ಕಡಿಯಲಾಗುತ್ತದೆ. ವಿಶ್ವದಲ್ಲಿ ಅತಿ ಹೆಚ್ಚು ವೇಶ್ಯಾವಾಟಿಕೆ ದಂಧೆ ನಡೆಯುವುದು ಈ ಚೈನಾ ದೇಶದಲ್ಲಿಯೇ. ವಿಚಿತ್ರ ಏನೆಂದರೆ ಮದುವೆ ಆದಂತಹ ಗಂಡಸರೇ ಇಲ್ಲಿ ತಮ್ಮ ಹೆಂಡತಿರಿಗಾಗಿ ಗಿರಾಕಿಗಳನ್ನ ಹುಡುಕುತ್ತಾರೆ ಮತ್ತು ಬ್ರೋಕರ್ಗಳ ತರ ಕೆಲಸ ಮಾಡುತ್ತಾರೆ. ಇದರಿಂದಲೇ ಅವರ ಹೊಟ್ಟೆಪಾಡು ಕೂಡ ನಡೆಯುತ್ತದೆ ಎನ್ನುತ್ತಾರೆ ಕೆಲವರು. ಚೈನಾ ದೇಶದ ಕೆಲವೊಂದು ಶ್ರೀಮಂತರ ಮನೆಯಲ್ಲಿ ನೀವು ಅಮೆರಿಕ ದೇಶದ ಕರೆನ್ಸಿಯನ್ನ ಟಾಯ್ಲೆಟ್ ಪೇಪರ್ಗಳಾಗಿ ಬಳಸುತ್ತಾರೆ ಮತ್ತು ಅವರ ಟಾಯ್ಲೆಟ್ಗಳು ಚಿನ್ನದಿಂದ ಲೇಪನಗೊಂಡಿವೆ. ಚೈನಾ ದೇಶದ ಶಾಲೆಗಳಲ್ಲಿ ಅತಿ ಹೆಚ್ಚು ಹುಡುಗಿಯರು ಗರ್ಭಿಣಿಯರಾಗುತ್ತಾರೆ. ಅದರಲ್ಲೂ 9ನೇ ತರಗತಿ ಅಥವಾ 10ನೇ ತರಗತಿಯಲ್ಲಿ ಇರುವಾಗ ವಿದ್ಯಾರ್ಥಿನಿಯರು ಗರ್ಭಿಣಿಯರಾಗಿ ಗರ್ಭಪಾತ ಮಾಡಿಕೊಳ್ಳುವ ಸಂಖ್ಯೆ ಅತಿ ಜಾಸ್ತಿಯಾಗಿದೆ. ಇಲ್ಲಿನ ಯುವತಿಯರು ತಮ್ಮ ಬೆಡ್ರೂಮ್ ನಲ್ಲಿ ನಾಯಿಗಳ ಜೊತೆ ಮಲಗುವುದು ತುಂಬಾನೇ ಕಾಮನ್ ಆದಂತಹ ಒಂದು ಅಭ್ಯಾಸವಾಗಿದೆ. ಚೈನಾ ದೇಶದಲ್ಲಿ ಅತಿ ಹೆಚ್ಚು ಮಹಿಳೆಯರಿಗಾಗಿ ಮೀಸಲಾಗಿಟ್ಟಿರುವಂತಹ ಜೈಲುಗಳಿವೆ. ವಿಚಿತ್ರ ಏನಂದ್ರೆ ಈ ಜೈಲುಗಳಲ್ಲಿಯೇ ಅತಿ ಹೆಚ್ಚು ಅನೈತಿಕ ಸಂಬಂಧಗಳು ಹಾಗೂ ಹುಡುಗಿಯರ ಗರ್ಭಪಾತಗಳು ನಿರಂತರವಾಗಿ ನಡೆಯುತ್ತಾನೆ ಇರುತ್ತವೆ. ಚೈನಾದ ರೆಸ್ಟೋರೆಂಟ್ಗಳಲ್ಲಿ ಪುರುಷರಿಗಿಂತ ಹುಡುಗಿಯರೇ ಹೆಚ್ಚಾಗಿ ವೇಟರ್ಗಳಾಗಿ ಕೆಲಸ ಮಾಡುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಹೆಚ್ಚಾಗಿ ಕಸ್ಟಮರ್ಸ್ ಗಳನ್ನ ಆಕರ್ಷಣೆ ಮಾಡುವುದು ಇದರ ಉದ್ದೇಶವಾಗಿದೆ. ಸ್ನೇಹಿತರೆ, ನೀವು ಪ್ರತಿನಿತ್ಯ ಕುಡಿಯುವಂತಹ ಚಹಾದ ಆವಿಷ್ಕಾರವನ್ನ ಕೂಡ ಚೈನಾ ದೇಶದಲ್ಲಿಯೇ ನಡೆದಿತ್ತು. ನಾನು ಮೊದಲೇ ಹೇಳಿದ ಹಾಗೆ ಈ ಭೂಮಿಯ ಮೇಲೆ ಪೇಪರ್ ಅನ್ನ ಕಂಡು ಹಿಡಿದಿದ್ದು ಚೈನೀಸರು. ಅಷ್ಟೇ ಅಲ್ಲದೆ ಹಿಂದೆ ರಾಜ ಮಹಾರಾಜರು ಸಮಯದಲ್ಲಿ ಹೆಚ್ಚಾಗಿ ಖನಿಜದ ನಾಣ್ಯಗಳನ್ನ ಬಳಸಲಾಗುತ್ತಿತ್ತು. ಆದರೆ ವಿಶ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪೇಪರ್ ಅನ್ನ ಬಳಸಿ ನೋಟುಗಳನ್ನ ತಯಾರಿಸಿದ್ದು ಈ ಚೈನಾ ದೇಶದಲ್ಲಿ. ವಿಶ್ವದಲ್ಲಿ ಅತಿ ಹೆಚ್ಚು ಸೈನ್ಯ ಇರೋದು ಚೈನಾ ದೇಶದಲ್ಲಿ. ಇದನ್ನ ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಂತ ಕರೆಯುತ್ತಾರೆ. ಚೈನಾದ ಪೊಲೀಸ್ ಪಡೆಯಲ್ಲಿ ಸೈನಿಕರ ಜೊತೆ ಹಂಸಗಳಿಗೂ ತರಬೇತಿ ನೀಡಲಾಗುತ್ತದೆ. ಭಾರತದಲ್ಲಿ ನೀವು ಹೆಚ್ಚಾಗಿ ಪೊಲೀಸರೊಂದಿಗೆ ನಾಯಿಗಳನ್ನ ನೋಡಿದ್ದೀರಿ. ಆದರೆ ಚೈನಾದಲ್ಲಿ ಹಂಸಗಳು ಸಹ ಭದ್ರತಾ ಕಾರ್ಯದಲ್ಲಿ ನಿರತವಾಗಿರುತ್ತವೆ. ಇಡೀ ವಿಶ್ವದಲ್ಲಿ ಸರಕು ಹಾಗೂ ಸೇವೆಯನ್ನ ಅತಿ ಹೆಚ್ಚು ರಫ್ತು ಮಾಡುವ ದೇಶ ಚೈನಾ ಆಗಿದೆ. ಹೀಗಾಗಿ ನೀವು ಯಾವುದೇ ದೇಶಕ್ಕೆ ಹೋದರೂ ಒಂದಲ್ಲ ಒಂದು ವಸ್ತು ಅದು ಚೈನಾ ದೇಶದಿಂದ ಬಂದಿರುವುದಾಗಿರುತ್ತದೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಚೈನಾ ದೇಶದ ವಸ್ತುಗಳು ಕೂಡ ಸಿಗುತ್ತವೆ. ಇದೇ ಕಾರಣ ಎಕ್ಸ್ಪೋರ್ಟ್ ನಲ್ಲಿ ಚೈನಾ ದೇಶ ನಂಬರ್ 1 ಸ್ಥಾನವನ್ನ ಪಡೆದಿದೆ. ತನ್ನ ಆರ್ಥಿಕತೆಯನ್ನು ಕೂಡ ಅದು ಸುಧಾರಿಸಿಕೊಂಡಿದೆ. ಇತ್ತೀಚಿನ ವರದಿ ಬಂದಾಗ ಚೈನಾ ದೇಶ 2ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ಭಾರತ ಸದ್ಯಕ್ಕೆ 5ನೇ ಸ್ಥಾನದಲ್ಲಿದೆ. ಚೈನಾ ದೇಶದಲ್ಲಿ ಜನಸಂಖ್ಯೆ ವಿಪರೀತವಾಗಿ ಬೆಳೆಯುತ್ತಿದ್ದ ಕಾರಣ 1979ರಲ್ಲಿ ಒನ್ ಚೈಲ್ಡ್ ಪಾಲಿಸಿಯನ್ನ ತರಲಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಜನಸಂಖ್ಯಾ ಸ್ಫೋಟವಾಗಿತ್ತು. ಆದರೆ 2015ರಲ್ಲಿ ಈ ಒಂದು ಕಾನೂನನ್ನ ತೆಗೆಯಲಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣಿನ ಹತ್ಯೆ ಜಾಸ್ತಿಯಾಗಿತ್ತು. ಚೈನಾ ದೇಶದಲ್ಲಿ ಗೂಗಲ್ ಆಗಲಿ, ಫೇಸ್ಬುಕ್ ಆಗಲಿ, ಟ್ವಿಟರ್ ಆಗಲಿ, ವಾಟ್ಸಪ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ ಯಾವುದು ಕೂಡ ವರ್ಕ್ ಆಗುವುದಿಲ್ಲ. ಇವುಗಳನ್ನ ಇಲ್ಲಿ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಇದೇ ಕಾರಣ ನೀವು ಚೈನಾ ದೇಶದಲ್ಲಿ ಇವುಗಳ ಪರ್ಯಾಯವಾಗಿ ಕೆಲವೊಂದು ಸೋಷಿಯಲ್ ಮೀಡಿಯಾ ಆಪ್ಗಳನ್ನ ಕೂಡ ಕಾಣಬಹುದಾಗಿದೆ. ಇದಕ್ಕೆ ಮುಖ್ಯ ಕಾರಣ ತಮ್ಮ ದೇಶದ ಇನ್ಫಾರ್ಮೇಶನ್ ಅಥವಾ ಡೇಟಾ ಬೇರೆ ದೇಶಕ್ಕೆ ಹೋಗಬಾರದು ಅನ್ನುವುದು ಚೈನಾ ದೇಶದ ಪಾಲಿಸಿಯಾಗಿದೆ. ಚೈನಾ ದೇಶದಲ್ಲಿ ಟ್ರಾಫಿಕ್ ನಲ್ಲಿ ಸಿಕ್ಕಿ ಹಾಕಿಕೊಂಡರೆ ಅದಕ್ಕೂ ಕೂಡ ಒಂದು ಉಪಾಯವಿದೆ. ನೀವು ಕರೆ
ಮಾಡುವ ಮೂಲಕ ನಿಮ್ಮ ಕಾರನ್ನ ಅಲ್ಲಿಯೇ ಬಿಟ್ಟು ಕಂಪನಿಯ ಒಂದು ಬೈಕ್ ನಿಂದ ಹೊರಗೆ ಹೋಗಬಹುದು. ಆಮೇಲೆ ಕಂಪನಿಯವರು ಬಂದು ನಿಮ್ಮ ಕಾರನ್ನ ನಿಮಗೆ ತಲುಪಿಸುತ್ತಾರೆ. ಚೈನೀ ಅಕ್ಷರಗಳ ಮೂಲತಃ ಚಿತ್ರಗಳಿಂದ ವಿಕಸನಗೊಂಡಿವೆ. ಪ್ರತಿ ಪದಕ್ಕೂ ಪ್ರತ್ಯೇಕ ಒಂದು ಚಿತ್ರಗಳಿರುತ್ತವೆ ಅಥವಾ ಸಂಕೇತವಿರುತ್ತದೆ. ಚೈನೀ ಸಂಸ್ಕೃತಿಯಲ್ಲಿ ಕೆಂಪು ಬಣ್ಣವು ಯಶಸ್ಸಿನ ಒಂದು ರೂಪವಾಗಿದೆ ಮತ್ತು ಅದನ್ನ ಅದೃಷ್ಟದ ಸಂಕೇತವೆಂದು ಬಣ್ಣಿಸಲಾಗುತ್ತದೆ. ಆದರೆ ಬಿಳಿ ಬಣ್ಣವನ್ನು ಅತ್ಯಂತ ದುರಾದೃಷ್ಟಕರ ಬಣ್ಣವೆಂದು ಪರಿಗಣಿಸಲಾಗುತ್ತದೆ. ಇದು ಸಾವು ಮತ್ತು ಶೋಕಕ್ಕೆ ಸಂಬಂಧಿಸಿದೆ. ಈ ದೇಶವು ವಿಶ್ವದ ಅತಿ ದೊಡ್ಡ ಮತ್ತು ವೇಗದ ಹೈಸ್ಪೀಡ್ ರೈಲು ಜಾಲವನ್ನ ಹೊಂದಿದ್ದು 45,000 ಕಿಲೋಮೀಟರ್ಗೂ ಹೆಚ್ಚು ರೈಲಿನ ಜಾಲ ಹರಡಿಕೊಂಡಿದೆ. ಚೈನಾದಲ್ಲಿ 100 ಮಿಲಿಯನ್ ಜನರು ದಿನಕ್ಕೆ $1 ಗಿಂತ ಕಡಿಮೆ ಆದಾಯದಲ್ಲಿ ಬದುಕುತ್ತಾರೆ. ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಪೈರಸಿ ನಡೆಯೋದು ಇದೇ ಚೈನಾದಲ್ಲಿ. ಚೈನಾ ದೇಶದಲ್ಲಿ ಸೆಕ್ಸ್ ಆಟಿಕೆಗಳಂತಹ ವಯಸ್ಕರ ಉತ್ಪನ್ನಗಳಿಗೆ ಇಲ್ಲಿ ಭಾರಿ ಬೇಡಿಕೆ ಇದೆ. ಅದರಲ್ಲೂ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಕದ್ದು ಮುಚ್ಚಿ ಇವುಗಳನ್ನ ಬಳಸಲಾಗುತ್ತದೆ. ನೋಡಿದ್ರ ಸ್ನೇಹಿತರೆ, ನಮ್ಮ ನೆರೆಯ ರಾಷ್ಟ್ರವಾದಂತಹ ಚೈನಾ ಎಂತೆಲ್ಲ ವಿಚಿತ್ರ ಹಾಗೂ ಕುತೂಹಲ ಸಂಗತಿಗಳನ್ನ ಹೊಂದಿದೆ ಅಂತ. ಚೈನಾ ದೇಶದ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ನಿಮ್ಮ ಬಗ್ಗೆ ಚೈನಾ ದೇಶದ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ.